ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಈ ಕೈ ಬಗ್ಗೆ ನೋಡೋಣ. ನೋಡಿ, ಬೆರಳುಗಳ ಒಂದು ಅಳತೆಯನ್ನು ನೋಡೋದಾದರೆ ನೋಡಿ, ಈ ಒಂದು ಎಸ್ ಆಫ್ ಕೋರ್ಸ್ ನೋಡಿ, ಸೂರ್ಯ ಬೆರಳು ತುಂಬ ಎತ್ತರ ಇದೆ. ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ ಅವ್ರಿಗೆ. ತುಂಬ ರಿಸ್ಕ್ ಆದರೂ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದರೆ ಅವ್ರು ಯಾವ ರಿಸ್ಕ್ ಬೇಕಾದ್ರೂ ತೊಗೊತಾರೆ ಅಂತ ಹೇಳ್ಬೋದು. ಸೊ ತುಂಬ ಒಂದು ಶಾರ್ಟ್ ಫಿಂಗರು ಸಹ ಒಳ್ಳೆ ಲೆಂತಲ್ಲಿರೋದ್ರಿಂದ ಇವರು ಹಿಡಿದ ಕೆಲಸವನ್ನು ಬಿಡದೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಒಂದು ಎಸ್ ಆಫ್ ಕೋರ್ಸ್ ಇಲ್ಲಿ ನೋಡಿ, ಈ ಒಂದು ಗುರು ಪರ್ವತದಲ್ಲಿ ಒಂದು ವೆರಿ ಗುಡ್ ಕ್ರಾಸ್ ಇರೋದನ್ನು ಕಾಣ್ತೀವಿ. ಈ ಥರ ಕ್ರಾಸ್ ಇರುವಂಥವ್ರು ತುಂಬ ಉತ್ತಮವಾದಂಥ ಸಾಂಸಾರಿಕ ಜೀವನವನ್ನು, ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ. ಇದು ಸಹ ಒಂದು ಸ್ಥಿರ ರೇಖೆ ಅಂತ ಹೇಳ್ಬೋದು. ಈ ಥರ ರೇಖೆ ಇದ್ದಾಗ ವ್ಯಕ್ತಿಗಳು ಬಹಳ ಅಡ್ವೆಂಚರಸ್ ಆಗಿರ್ತಾರೆ ಹಾಗೂ ಬಹಳ ಧಾರ್ಮಿಕತೆಯನ್ನು ಇವರ ಜೀವನದಲ್ಲಿ ಕಾಣ್ಬೋದು ನಾವು ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಒಂದು ಸ್ಕ್ವೇರ್ ಸಿಂಬಲ್ ಕಾಣ್ತಾ ಇದೆ. ಇವರು ಬಹಳಷ್ಟು ಒಂದು ಶಿಕ್ಷಕ ವೃತ್ತಿಗೆ ಹೇಳಿ ಮಾಡಿಸ್ತಂಥ ವ್ಯಕ್ತಿ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒಂದು ಶನಿ ಪರ್ವತವನ್ನು ನೋಡೋದಾದರೆ, ಈ ಶನಿ ಪರ್ವತದಲ್ಲಿ ಬಹಳಷ್ಟು ರೇಖೆಗಳು ಇಲ್ಲ, ಕೆಲವು ರೇಖೆಗಳು 1, 2, 3 ರೇಖೆಗಳಿರೋದನ್ನು ಕಾಣ್ತೀವಿ. ಸೊ ಒಂದು ಶನಿ ಪರ್ವತ ಬಹಳ ಮುಖ್ಯ ಆಗುತ್ತೆ ಪ್ರತಿ ವ್ಯಕ್ತಿಗೂ. ಶನಿ ಪರ್ವತದಲ್ಲಿ ಉತ್ತಮವಾದಂಥ ಲೈನ್ಗಳಿದ್ದಾಗ, ಅವರು ತುಂಬ ಒಂದು ಗೆರೆಗಳಿದ್ದಾಗ ಅಥವಾ ರೇಖೆಗಳಿದ್ದಾಗ ಏನಾಗುತ್ತೆ ಅಂದರೆ, ಈ ಒಂದು ವಿಚಾರದಲ್ಲಿ ಬಹಳಷ್ಟು ಲಕ್ಕಿ ಆಗ್ತಾರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಬುದ್ಧಿ ರೇಖೆಯಿಂದ ನೇರವಾಗಿ ಶನಿ ಪರ್ವತದ ಕಡೆಗೆ ಒಂದು ಲೈನ್ ಬಂದು ಸೇರ್ತಾ ಇರೋದ್ರಿಂದ ಇವರು ಬುದ್ಧಿವಂತಿಕೆಯಿಂದ ಬಹಳಷ್ಟು ವಿಚಾರದಲ್ಲಿ ಒಂದು ಉತ್ತಮವಾದಂಥ ಪ್ರಗತಿಯನ್ನು ಸಾಧಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಭಾಗ್ಯ ರೇಖೆ ಇಲ್ಲಿವರೆಗೂ ಬಂದಿದೆ. ಒಂದು 35 ವರ್ಷದವರೆಗೂ ಒಂದು ಕೆಲಸವನ್ನು ಮಾಡ್ತಾರೆ. ಆಮೇಲೆ ಒಂದು ಕೆಲಸ ಚೇಂಜ್ ಮಾಡ್ತಾರೆ. ಎರಡು ಕೆಲಸವನ್ನು ಒಟ್ಟಿಗೆ ಮಾಡುವಂಥ ಸಾಧ್ಯತೆಗಳು ಸಹ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ತುಂಬ ಉತ್ತಮವಾದ ಶನಿ ಪರ್ವತ ಉತ್ತಮವಾಗಿದೆ. ಹಾಗಾಗಿ ಇವರು ಜೀವನದಲ್ಲಿ ಇವರ ವೃತ್ತಿನಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಭಾಗದಲ್ಲಿ ಒಂದು ರೇಖೆ ಈ ಥರ ಇದೆ. ಇದು ಸೂರ್ಯ ರೇಖೆ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ಇವರು ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಅದಕ್ಕೆ ಈ ಒಂದು ಕಡೆಯಿಂದ ಒಂದು ರೇಖೆ ಬಂದು ಜಾಯಿನ್ ಆಗ್ತಾ ಇರೋದ್ರಿಂದ ಇವರಿಗೆ ಒಂದು ಪೂರ್ವಜಿತ ಆಸ್ತಿಯು ಸಹ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ವಿದ್ಯಾರೇಖೆನೂ ಇರೋದರಿಂದ ಇವರು ವಿದ್ಯೆಯನ್ನು ತಕ್ಕ ಮಟ್ಟಿಗೆ ವಿದ್ಯಾವಂತರು ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಬುಧ ಪರ್ವತವನ್ನು ನೋಡಿದಾಗ, ಬುಧ ಪರ್ವತದಲ್ಲಿ ನೋಡಿ 1, 2, 3 ಲೈನ್ಗಳು ತುಂಬ ಸ್ಪಷ್ಟವಾಗಿರೋದನ್ನು ಕಾಣ್ತೀವಿ. ಹಾಗಾಗಿ ಇವರು ತುಂಬ ಉತ್ತಮ ಬುದ್ಧಿವಂತರು ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು ರೇಖೆ ಇರೋದನ್ನು ಕಾಣ್ತೀವಿ. ಇದು ಸಹ ತುಂಬ ಉತ್ತಮ ಬುದ್ಧಿವಂತಿಕೆಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಒಂದು ಉತ್ತಮ ಬುದ್ಧಿವಂತಿಕೆ, ಒಳ್ಳೆಯ ಮಾತುಗಾರಿಕೆ ಚಾತುರ್ಯ ಆಗಿರ್ತಾರೆ, ಉತ್ತಮ ಮತ್ತು ವ್ಯಾಪಾರ ಒಂದು ಕೌಶಲ್ಯತೆಯನ್ನು ಸಹ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಅವ್ರು ವ್ಯಾಪಾರ ಮಾಡೋದ್ರೆ ಹೇಗಿರುತ್ತೆ ಅಂತ ಕೇಳಿದರೆ, ಇವರು ಧೈರ್ಯವಾಗಿ ವ್ಯಾಪಾರ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಚಂದ್ರ ಪರ್ವತ ಉತ್ತಮವಾಗಿದೆ. ಮತ್ತು ಈ ಒಂದು ರೇಖೆಗಳು ಇರೋದನ್ನು ಕಾಣ್ತಾ ಇದ್ದೀವಿ. ಈ ಥರ ಊರ್ಧ್ವ ರೇಖೆಗಳಿದ್ದಾಗ ಪಾಸಿಟಿವ್ ಮೆಂಟಾಲಿಟಿ ಇರುತ್ತೆ ಅಂತ ಹೇಳ್ಬೋದು. ಈ ಥರ ಸ್ಟ್ರೈಟಿಶ್ ಲೈನ್ ಇದ್ದಾಗ ತುಂಬ ಒಂದು ಜಾಸ್ತಿ ಪ್ರಯಾಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ಭಾಗದಲ್ಲಿ ಉತ್ತಮವಾದ ಸ್ಟ್ರೈಟ್ ಲೈನ್ಗಳು, ಉದ್ದವಾದ ಲೈನ್ಗಳಿರೋದ್ರಿಂದ ಇವರು ಸಂಬಂಧಿಕರು ಅಥವಾ ಉತ್ತಮವಾದಂಥ ಒಂದು ಬೆಂಬಲವನ್ನು ಸೂಚಿಸ್ತಾರೆ ಅಂತ ಹೇಳ್ಬೋದು. ಸಾಂಸಾರಿಕ ಸುಖ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಶುಕ್ರ ಒಂದು ಲೈನು, ಸ್ಪೆಷಲಿ ಈ ಒಂದು ಇದನ್ನು ತಗೊಳ್ಳೋಣ. ನೋಡಿ, ಇಲ್ಲಿ ಶುಕ್ರ ಲೈನ್ ತುಂಬ ಉತ್ತಮವಾಗಿರೋದನ್ನು ಕಾಣ್ತೀವಿ. ಹಾಗಾಗಿ ಇವರು ಬಹಳ ಅಂದರೆ ಬಹಳ ಒಂದು ವಾಹನ ಹಾಗೂ ಮನೆ ಸೌಕರ್ಯ
ಮತ್ತು ಐಷಾರಾಮಿ ಜೀವನವನ್ನು ಸಹ ಇವರು ಜೀವನದಲ್ಲಿ ನಡೆಸ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ರೇಖೆಗಳು ಉದ್ದವಾಗಿರೋದ್ರಿಂದ ಇವರು ಬಹಳಷ್ಟು ಆಸ್ತಿಯನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ ಇದು ಫ್ಯಾಮಿಲಿ ಲೈನ್ ಸಹ ತುಂಬ ಚೆನ್ನಾಗಿರೋದ್ರಿಂದ ಅವ್ರ ಫ್ಯಾಮಿಲಿಯಿಂದ ಇವರಿಗೆ ಬಹಳಷ್ಟು ಸಂತೋಷ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಹೆಬ್ಬೆರಳು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಇವರು ಒಂದು ವಿಚಾರದಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆದ್ರೂ ಇವರ ಒಂದು ಥಿಂಕಿಂಗ್ ವೇ ತುಂಬ ಚೆನ್ನಾಗಿರುತ್ತೆ. ಸರಿಯಾಗಿ ಥಿಂಕ್ ಮಾಡ್ತಾರೆ ಇವರು ಅಂತ ಹೇಳ್ಬೋದು, ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ ಒಂದು ಈ ಒಂದು ವೈಚಾರಿಕ ಮನೋಭಾವ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವ್ಯಕ್ತಿ ತುಂಬ ಕೆಲವು ವಿಚಾರಗಳಲ್ಲಿ ತುಂಬ ಉತ್ತಮವಾಗಿದೆ ಇವ್ರ ಕೈ ಅಂತ ಹೇಳ್ಬೋದು. ಸೊ ನೋಡಿ, ಆದರೆ ಒಂದು ಏನಪ್ಪ ಅಂದರೆ ಈ ಭಾಗ್ಯ ರೇಖೆ ನೋಡಿ ಇಲ್ಲಿ ತುಂಬ ಒತ್ತಾಗಿದೆ, ಈ ಸಣ್ಣಗಿದೆ, ಮತ್ತು ಇಲ್ಲಿ ತುಂಬ ಒತ್ತಿದೆ, ಸಣ್ಣಗಿದೆ, ಮತ್ತು ಇಲ್ಲಿ ಒತ್ತಡ ಇದೆ, ಇಲ್ಲಿ ಸಣ್ಣ. ಹೀಗೆ ಇದ್ದಾಗ ವ್ಯಕ್ತಿಗೆ ಆದಾಯದಲ್ಲಿ ಏರಿಳಿತ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಆದಾಯ ಸ್ಥಿರವಾಗಿರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಚೆನ್ನಾಗಿ ಆದಾಯ ಇದ್ದರೆ ಕೆಲವು ಸಂದರ್ಭದಲ್ಲಿ ತುಂಬ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿ ಏರುಪೇರು ಇರೋದರಿಂದ ಇವರು ಜೀವನದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಮನಿ ಟ್ರಯಾಂಗಲ್ ಇರೋದನ್ನು ಕಾಣ್ತೀವಿ. ಎಷ್ಟೇ ವೈಪರೀತ್ಯಗಳು ಹಣಕಾಸಲ್ಲಾದರೂ ಸಹ ಇವರು ಜೀವನದಲ್ಲಿ ಹಣವನ್ನು ಗಳಿಸ್ತಾರೆ. ಅವರು ಅದನ್ನು ಉಳಿಸ್ತಾರೆ ಅಂತ ಹೇಳ್ಬೋದು. ಇವರ ಕೈಯಲ್ಲಿ ಯಾವುದೇ ಸಂದರ್ಭದಲ್ಲಿ ಹಣ ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ಈ ಒಂದು ಕೈ ಬಗ್ಗೆ ನಾನು ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ. ಬೈ ಚಾನ್ಸ್ ಏನಾದರೂ ವಿಷಯದಲ್ಲಿ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.